ಅಂತಾರಾಷ್ಟ್ರೀಯ ಕರಾಟೆ ಪಟು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಡಂತಲೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಭಾಸ್ಕರ ಪಾಲಡ್ಕ ಅವರಿಗೆ 35,000 ರೂಪಾಯಿ ಮೊತ್ತದ ಕರಾಟೆಗೆ ಸಂಬಂಧಿಸಿದ ವಿವಿ ಉಡುಗೆ ತೊಡುಗೆಗಳ ಕಿಟ್ ಅನ್ನು ಯುವಜನ ಸೇವಾ ಕ್ರೀಡಾ ಮಾಜಿ ಸಚಿವ ಅಭಯ್ ಚಂದ್ರ ಅವರು ತಮ್ಮ ಕೊಡುಗೆಯಾಗಿ ಪ್ರೆಸ್ ಕ್ಲಬ್ನಲ್ಲಿ ನೀಡಿದರು. ನಂತರ ಮಾತನಾಡಿ ಅಭಯ್ ಚಂದ್ರ ಅವರು ಮಹಾವೀರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಮತ್ತು ಅದೇ ಕ್ಯಾಂಪಸ್ನಲ್ಲಿರುವ ಎಂಕೆ ಅನಂತರಾಜ್ ದೈಹಿಕ ಶಿಕ್ಷಣ ಕಾಲೇಜು ಇವುಗಳ ಹಳೆ ವಿದ್ಯಾರ್ಥಿಯಾಗಿರುವ ಭಾಸ್ಕರ ಅವರ ಕ್ರೀಡಾ ಸಾಧನೆಗಳಿಗೆ ಪ್ರೋತ್ಸಾಹ ನೀಡಲು ನನಗೆ ಸಂತೋಷವಾಗ್ತಾ ಇದೆ ಎಂದರು. ಕ್ರೀಡಾ ಇಲಾಖೆಯಲ್ಲಿ ಕೂಡ ನಾನು ವಿಚಾರಿಸಿದಾಗ ಕರಾಟೆಗೆ ಯಾವ ರೀತಿಯ ಸಹಾಯ ನಮ್ಮ ಇಲಾಖೆಯನ್ನು ಕೊಡಲು ಅಸಾಧ್ಯ ಎಂದು ತಿಳಿಯಪಡಿಸಿದಾಗ ನಮ್ಮ CPED ಕಾಲೇಜಿನ ಪ್ರೊಡಕ್ಟ್ ಭಾಸ್ಕರ್ ಅವರು ಅದರಿಂದಾಗಿ ವಿಶೇಷವಾಗಿ ನಾವು ಒಂದು 25,000 ರೂಪಾಯಿಯ ಕಿಟ್ಟನ್ನು ಇವತ್ತು ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದಂತಹ ಕ್ರೀಡಾಪಟುಗಳಿದ್ದಾರೆ. ಅವರಿಗೆ ಎಲ್ಲ ಕ್ರೀಡಾಪಟುಗಳಿಗೆ ಇಲಾಖೆಯಿಂದ ಸಹಾಯ ಸಿಗುವುದಿಲ್ಲ. ಕೆಲವು ಸಲ ದಾನಿಗಳು ಮತ್ತು ಕ್ರೀಡಾ ಪ್ರೋತ್ಸಾಹಕರಿಂದ ಅವರಿಗೆ ಉತ್ತೇಜನ ಸಿಗಬೇಕಾಗಿದೆ. ನಾನು ಹಿಂದೆ ಕ್ರೀಡಾ ಸಚಿವನಾಗಿ ಸೇವೆ ಮಾಡಿದ್ದರಿಂದಾಗಿ ನನಗೆ ಕ್ರೀಡೆಯ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ. ನನ್ನ ಪೂಜ್ಯ ತಂದೆಯವರಿಗೂ ಕೂಡ ಅವರು ಲಾ ಗ್ರ್ಯಾಜುಯೇಟ್ ಆಗಿ ಮೂಡಬಿದ್ರೆಯ JN ಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು. ಇನ್ನು ಭಾಸ್ಕರ್ ಅವರು ಮಾತನಾಡಿ ದೇಶ ವಿದೇಶಗಳಲ್ಲಿ ನಡೆದ ಹಲವು ಕೂಟಗಳಲ್ಲಿ ಪಾಲ್ಗೊಳ್ಳಲು ತನಗೆ ಅಭಯ್ ಚಂದ್ರ ಅವರು ನಿರಂತರವಾಗಿ ಸಹಾಯ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದರು. ಗೌರ್ಮೆಂಟ್ ಅಲ್ಲಿ ಕೂಡ ಇದು ಮಾಡಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ಅದು ಕೂಡ ಕೊಡಲಿಕ್ಕೆ ಆಗಲಿಲ್ಲ ಅವರಿಂದ. ಬಟ್ ಮೊನ್ನೆ ಮಹಾವೀರ ಕಾಲೇಜಿಗೆ ಸಂದರ್ಭದಲ್ಲಿ ಸರ್ ಹತ್ರ ಹೇಳಿದೆ ಹೀಗೆ ಸರ್ ಅಂತ ಒಂದು ಕಿಟ್ಟು ಬೇಕಿತ್ತು ಅಂತ. ಆ ಸಂದರ್ಭದಲ್ಲಿ ಆಗನೇ ಒಂದು ಸ್ಪೋರ್ಟ್ಸು ಇದಕ್ಕೆ ಕಾಲ್ ಮಾಡಿ ಎಷ್ಟಾಗ್ತದೆ ಅಂತ ಕೇಳಿ ಟೋಟಲ್ ಒಂದು 35,000 ತನಕ ಒಂದು ಕಿಟ್ಟು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತೊಂದು ಏನಂದರೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಖಂಡಿತ ಇದಕ್ಕೆಲ್ಲ ಕಾರಣಕರ್ತರು ಸರ್. ಅವರ ತಂದೆಯವರಾದ NK ನಂತರ ದೈಹಿಕ ಶಿಕ್ಷಣ ಕಾಲೇಜಲ್ಲಿ ಕೂಡ ನಾನು ಪದವಿ ಪಡೆದವನು. ತುಂಬ ಹೆಮ್ಮೆ ಆಗ್ತಿದೆ. ಅಲ್ಲಿಯ ಪ್ರಾಂಶುಪಾಲರು ಮತ್ತು ಡಿಗ್ರಿಯ ಪ್ರಾಂಶುಪಾಲರು ತುಂಬ ಸಪೋರ್ಟಿವ್ ಆಗಿ ನನಗೆ ಸಹಕಾರ ನೀಡ್ತಾರೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇದೇ ರೀತಿ ನಂತರ ಇನ್ನೆಷ್ಟೋ ಬಡ ಕ್ರೀಡಾಪಟುಗಳು ಇರ್ತಾರೆ, ಅವರಿಗೆ ಕೂಡ ಸಹಕಾರ ಇಲ್ಲದೆ ಅರ್ಧದಿಂದ ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಇಂಥ ಜನಪ್ರತಿನಿಧಿಗಳಿದ್ದರೆ ಖಂಡಿತವಾಗಿಯೂ ನಮ್ಮ ಯೂತ್ ಏನಂಟು ಮೇಲೆ ಬರಲಿಕ್ಕೆ ಖಂಡಿತವಾಗಲಿ ಸಾಧ್ಯ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನು ಅಂತಾರಾಷ್ಟ್ರೀಯ ಕರಾಟೆ ಪಟು ಭಾಸ್ಕರ ಪಾಲಡ್ಕ ಅವರಿಗೆ ಅಭಯ್ ಚಂದ್ರ ಅವರು 35,000 ರೂಪಾಯಿ ಮೊತ್ತದ ಕರಾಟೆಯ ಉಡುಗೆ ತೊಡುಗೆಗಳ ಕಿಟ್ ಅನ್ನು ತಮ್ಮ ಕೊಡುಗೆಯಾಗಿ ನೀಡಿದರು.